ನೋಡಿ ವೀಕ್ಷಕರೇ, ಬೆಕ್ಕುಗಳೆಲ್ಲ ಯಾವ ಥರ ಆಟ ಆಡ್ತುಂಟು. ಮಕ್ಕಳಿಗೆ ಆಟ ಆಡ್ತಿದ್ದರೆ ಅದೇ ಥರ ತಾಯಿ ಹತ್ರ ಚಿಕ್ಕ ಮರಿಯೊಂದು ಆಟ ಆಡ್ತಾ ಉಂಟು. ನೋಡಿ, ತಾಯಿ ಕೂಡ ಆ ಮರಿ ಜೊತೆ ಹೇಗೆ ಆಟ ಆಡ್ತಾ ಉಂಟು ಅಂತೇಳಿ. ಎಷ್ಟೇ ನೋವಾದರೂ ಕೂಡ ತಾಯಿ ಅದನ್ನು ಸಹಿಸಿಕೊಂಡು ಮಗುವಿನೊಟ್ಟಿಗೆ ಆಟ ಆಡ್ತಾ ಉಂಟು. ನೋಡಿ, ಬಾಯಿಯಲ್ಲಿ ಕಚ್ಚಿಕೊಂಡು ಕೈಯಲ್ಲಿ ಪರಿಚಿಕೊಂಡು ಯಾವ ಥರ ಆಟ ಆಡ್ತಾ ಉಂಟು ಅಂತೇಳಿ. ಹಾಗೆಯೇ ಮರಿಬೇಕು ಕೂಡ ತಾಯಿ ಹತ್ರ ಯಾವ ಥರ ಮುಖ ನೋಡ್ತಾ ಅಪ್ಪಿಕೊಂಡು ಆಟ ಆಡ್ತಾ ಉಂಟು. ಇದು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಈ ಆಟ ನಡೀತಲೇ ಉಂಟು. ಇವತ್ತು ನಮ್ಮ ಮೊಬೈಲಿಗೆ ಈ ಆಟ ಸೆರೆ ಸಿಕ್ಕಿದೆ. ಇಲ್ಲದ್ರೆ ಅದು ಮೊಬೈಲನ್ನು ತೋರಿಸಿದ ಕೂಡಲೇ ಅದು ಅದರ ಪಾಡಿಗೆ ಓಡ್ತಿತ್ತು. ಆದರೆ ಇವತ್ತು ಮಾತ್ರ ಕರೆಕ್ಟಾಗಿ ಆಟ ಆಡಿತ್ತು. ಆದರೂ ಕೂಡ ಮೊಬೈಲನ್ನು ನೋಡಿಕೊಂಡು ಆಟ ಮುಂದುವರಿಸ್ತಾನೆ ಉಂಟು. ಇವತ್ತು ಏನೋ ಮಹಾನ್ ಶಾಲೆಗೆ ಹೋಗಿದ್ದಾನೆ. ಇಲ್ಲದಿದ್ದರೆ ಈ ಥರ ಆಟ ಆಡಲಿಕ್ಕೆ ಅದಕ್ಕೆ ಚಾನ್ಸ್ ಸಿಕ್ಕುವುದಿಲ್ಲ. ಮನೆಯಲ್ಲಿ ಮಕ್ಕಳು ಯಾವಾಗಲೂ ಇದ್ದರೆ ಬೆಕ್ಕಿನ ಹತ್ರ ಆಟ ಆಡ್ತಾನೆ ಇರ್ತಾರೆ. ಆದರೆ ಇವನಂತೂ ಬೆಕ್ಕಿಗೆ ಆಟ ಆಡೋದಲ್ಲ, ಬೆಕ್ಕಿಗೆ ಸರಿಯಾಗಿ ಬಾರಿಸ್ತಾನೆ. ಹಾಗೆ ಅವನನ್ನು ಕಂಡ ಕೂಡಲೇ ಬೆಕ್ಕು ಯಾವ ಊರಿಗೆ ಓಡ್ತದಂತಲೇ ಗೊತ್ತಾಗೋದಿಲ್ಲ. ಇವತ್ತು ಹಾಗೆ ಅವನು ಶಾಲೆಗೆ ಹೋದ ಕಾರಣ ತಾಯಿ ಮಗನ ಆಟ ನಡೀತಾನೆ ಉಂಟು. ಇಲ್ಲದಿದ್ದರೆ ಬೆಕ್ಕು ಮನೆ ಒಳಗೆ ಬರೋದೇ ಬಹಳ ಕಷ್ಟ. ಅವನು ಬೆಕ್ಕನ್ನು ನೋಡಿದ ಕೂಡಲೇ ಅವನು ಓಡಿಸ್ತಾನೆ. ಹಾಗೆ ಅವನನ್ನು ಕಂಡ್ರೆ ಬೆಕ್ಕಿಗೆ ಬಹಳಷ್ಟು ಹೆದರಿಕೆ. ಇವತ್ತಂತೂ ಬೆಕ್ಕಿನ ಆಟವೇ ಆಟ. ನೋಡಿ ವೀಕ್ಷಕರೇ, ಬೆಕ್ಕು ಯಾವ ಥರ ಎಲ್ಲ ಆಟ ಆಡ್ತಾ ಉಂಟು.